ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸರ್ವೆ ನಂಬರ್ 31ರ ಅಲೆಮಾರಿ ಜನಾಂಗದವರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಕೊರಟಗೆರೆ ತಾಲೂಕು ಆಡಳಿತ ವರ್ಗ ಮುಂದಾಗಿದೆ. ಸರ್ವೆ ನಂಬರ್ 31ರಲ್ಲಿ ಅಲೆಮಾರಿ ಜನಾಂಗಕ್ಕಾಗಿ 1 ಎಕರೆ ಜಮೀನು ಮೀಸಲಾಗಿತ್ತು. ಅಲ್ಲಿನ ಜನಾಂಗದವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ತಾಲೂಕು ಆಡಳಿತ ವರ್ಗದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲಾ ಪಂಚಾಯಿತಿ ಮಧುಗಿರಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ರವಿಕುಮಾರ್ ಮಾತನಾಡಿ, ಅಲೆಮಾರಿ ಜನಾಂಗದವರಿಗೆ ನಿವೇಶನ ವಿಂಗಡಣೆ ಮಾಡಲು ಜಿಲ್ಲಾಧಿಕಾರಿಗಳ ಆದೇಶವಾಗಿದ್ದು, ಅದರಂತೆ ತಹಶೀಲ್ದಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿ ನಿವೇಶನದ ಸರ್ವೆ ಮಾಡಿಸಿದ್ದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನಿವೇಶನ ವಿಂಗಡಣೆ ಮಾಡಲು ಹಾಗೂ ರಸ್ತೆ ಅಭಿವೃದ್ಧಿ ಮಾಡುವುದಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಮಾನ್ಯ ಶಾಸಕರ ಸೂಚನೆಯಂತೆ ರಸ್ತೆಯನ್ನು 70% ಕಾಮಗಾರಿಯನ್ನು ಮುಗಿಸಲಾಗಿದೆ ಹಾಗೂ ಆದಷ್ಟು ಬೇಗ ಇಲ್ಲಿನ ಜನರಿಗೆ ನಿವೇಶನ ವಿಂಗಡಣೆ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಏನು ಈ ಜಾಗ ಇದೆ ಸರ್ವೆ ನಂಬರ್ 31 ಅಂತ, ಇದರಲ್ಲಿ ಏರಿಯಾ ಅಲೆಮಾರಿ ಮತ್ತು ಅಲೆಮಾರಿಯವರಿಗೆ ಒಂದು ನಿವೇಶನ, ಒಂದು ರಸ್ತೆ ಮತ್ತು ಸೈಟ್ ವಿಂಗಡಣೆ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ. ಅದರಂತೆ ಮಾನ್ಯ ತಹಶೀಲ್ದಾರ್ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಮೇಡಮ್ ಅಧಿಕಾರಿಗಳು ಎಲ್ಲರೂ ಸೇರಿ ಇದನ್ನು ಸರ್ವೆ ಎಲ್ಲ ಮಾಡಿಸಿದ್ದಾರೆ. ಸರ್ವೆ ಇಲಾಖೆಯವರೆಲ್ಲ ಸರ್ವೆ ಮಾಡಿಸಿ ಅದನ್ನು ಒಂದು ಹದ್ದುಬಸ್ತನ್ನು ಗುರುತಿಸ್ಕೊಟ್ಟು ಇದ್ದಾರೆ. ಅದರಂತೆ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇಲ್ಲಿ ಸೈಟ್ನ ವಿಂಗಡಣೆ ಮಾಡಲಿಕ್ಕೆ ಮತ್ತು ಇಲ್ಲಿಗೆ ಬರ್ತಕ್ಕಂಥ ರಸ್ತೆನ ಅಭಿವೃದ್ಧಿ ಮಾಡಲಿಕ್ಕೆ ಇಷ್ಟೊಂದು ಅನುದಾನನ ನಮಗೆ ಬಿಡುಗಡೆ ಮಾಡಿದ್ದಾರೆ. ನಮಗೆ ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಮಧುಗಿರಿಲಿಗೆ ಅವರು ಬಿಡುಗಡೆ ಮಾಡಿದ್ದಾರೆ. ಅದರಂತೆ ನಾವು ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮತ್ತು ನಮ್ಮ CEO ಮೇಡಮ್ ಅವರ ಚರ್ಚೆ ಮಾಡಿ ಹಾಗೂ ಮಾನ್ಯ ಶಾಸಕರ ಸೂಚನೆಯಂತೆ ನಾವು ಈಗ ಆಲ್ರೆಡಿ ರಸ್ತೆನ ಒಂದು 70% ರಸ್ತೆ ಕೆಲಸ ಆಲ್ರೆಡಿ ಮುಗಿದಿದೆ. ಸೈಟ್ ವಿಂಗಡಣೆಯಲ್ಲಿ 50% ಸೈಟ್ ವಿಂಗಡಣೆ ಮಾಡಿ ಈಗ ತಾವೆಲ್ಲ ನೋಡ್ತಿರ್ಬೋದು ಇಲ್ಲಿ ಎಲ್ಲ ಮಾಡಿದ್ದೀವಿ. ಇನ್ನು ಆದಷ್ಟು ತುರ್ತಾಗಿ ಇವರಿಗೆ ಸೈಟ್ ವಿಂಗಡಣೆ ಮಾಡಿ ಅವ್ರಿಗೇನು ಎಷ್ಟು ನಮ್ಮ ರೆವಿನ್ಯೂ ಇವರು ಹೇಳಿದ್ದಾರೆ ಎಷ್ಟು ಸೈಟ್ ವಿಂಗಡಣೆ ಆಗಬೇಕು ಆ ಸೈಟ್ ವಿಂಗಡಣೆ ಮಾಡಿ ರಸ್ತೆ ಸಂಪರ್ಕ ಮಾಡಿ ಕೊಡ್ತೀವಿ. ಕುಡಿಯೋ ನೀರಿಗೆ ಸಂಬಂಧಪಟ್ಟ ಈಗ ತಾತ್ಕಾಲಿಕವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೆಲ್ಲರೂ ಸೇರಿ ಈಗ ತಾತ್ಕಾಲಿಕವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಕರೆಂಟ್ ಲೈಟ್ ವ್ಯವಸ್ಥೆನೂ ಕೂಡ ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಪರ್ಮನೆಂಟಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಈಗ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಆ ಇಲಾಖೆಯಿಂದ ಒಂದು ಬೋರ್ವೆಲ್ ಕೊರೆಯೋದಕ್ಕೂ ನಾವು ಆಲ್ರೆಡಿ ಸ್ವಲ್ಪ ಯೋಚನೆ ಮಾಡಿದ್ದೀವಿ. ಅದನ್ನು ಆದಷ್ಟು ತುರ್ತಾಗಿ ಬೋರ್ವೆಲ್ನು ಕೊರೆಸಿ ಅವರಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರತಿಭಾರವರು ಮಾತನಾಡಿ, ಇಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವ ಕಾರಣದಿಂದಾಗಿ PRED ಇಂಜಿನಿಯರ್ ಹಾಗೂ ತಹಶೀಲ್ದಾರ್ ಸಹಭಾಗಿತ್ವದೊಂದಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸೂಚನೆಯಂತೆ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಹಾಗೂ ಬೆಳಕಿನ ವ್ಯವಸ್ಥೆ ಇಲ್ಲದಿರುವ ಕಾರಣದಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ಬೆಳಕಿನ ಹಾಗೂ ನೀರಿನ ವ್ಯವಸ್ಥೆಯನ್ನು ಒದಗಿಸಿದ್ದೇವೆ. ಅದೇ ರೀತಿ ಶಾಶ್ವತವಾಗಿ ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ನಮಸ್ಕಾರ. ಇತ್ತೀಚೆಗೆ ನಮ್ಮ ಕೊರಟಗೆರೆ ತಾಲೂಕು ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸರ್ವೆ ನಂಬರ್ 31ರಲ್ಲಿ ಅಲೆಮಾರಿ ಜನಾಂಗಕ್ಕಾಗಿಯೇ 1 ಎಕರೆ ಭೂಪ್ರದೇಶವನ್ನು ಮೀಸಲಿರಿಸಲಾಗಿತ್ತು. ಸ್ವಲ್ಪ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ಈಗಾಗಲೇ ಇತ್ತೀಚೆಗೆ ನಮ್ಮ ಎಲ್ಲ PRED ಇಂಜಿನಿಯರಿಂಗ್ ವಿಭಾಗದಿಂದ ಹಾಗೆಯೇ ತಹಶೀಲ್ದಾರ್ ಅವರ ಒಂದು ಸಹಭಾಗಿತ್ವದಲ್ಲಿ ಹಾಗೆಯೇ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸೂಚನೆಯಂತೆ ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಈಗ ರಸ್ತೆ ಸಂಪರ್ಕ ತುಂಬ ದೂರ ಇದ್ದರಿಂದ ಮುಖ್ಯ ರಸ್ತೆಯಿಂದ ಈಗ ರಸ್ತೆ ಕೆಲಸ ಕೂಡ ನಡೀತಾ ಇದೆ. ಹಾಗೆಯೇ ನಿವೇಶನಗಳ ವಿಂಗಡಣೆ ಕಾರ್ಯನೂ ಸಹಿತ ನಡೀತಾ ಇದೆ ಅಂಬೇಡ್ಕರ್ ನಿಗಮ ಹಾಗೆಯೇ PRED ಇಲಾಖೆ ವತಿಯಿಂದ. ಜೊತೆಗೆ ಮೂಲಭೂತ ಸೌಕರ್ಯ ಅಂದಾಗ ನಾವು ಬೆಳಕಿನ ವ್ಯವಸ್ಥೆ ಇರಲಿಲ್ಲ,
ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಸದಸ್ಯರ ಎಲ್ಲ ಸಹಕಾರದಿಂದ ಬೆಳಕಿನ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ ತಾತ್ಕಾಲಿಕವಾಗಿ. ಈಗ ಶಾಶ್ವತವಾದಂತಹ ನೀರಿನ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ಸಭೆ ಸೇರಿದ್ವಿ. ಸಮಾಜ ಕಲ್ಯಾಣ ಇಲಾಖೆ, PRD ಇಲಾಖೆಯಿಂದ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಾದಿಯಾಗಿ ಈ ದಿನ ಈ ಪ್ರದೇಶಕ್ಕೆ ಬಂದು ಏನು ನೀರಿನ ವ್ಯವಸ್ಥೆ ಮಾಡ್ಬೋದು, ಕಲ್ಪಿಸ್ಬೋದು ಅಂತ ಆಲೋಚನೆ ಮಾಡೋದಕ್ಕೋಸ್ಕರ ಬಂದಿದ್ವಿ. ಈಗ ಸ್ವಲ್ಪ ದೂರ 1 ಕಿಲೋಮೀಟರ್ಗಿಂತ ಹೆಚ್ಚಿನದಾಗಿ ಪೈಪ್ಲೈನ್ ಅವಕಾಶ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದ್ದರಿಂದ, ಅಪ್ಪು ಇರೋದ್ರಿಂದ ಹತ್ತಲ್ಲ ನೀರು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ PRD ಇಲಾಖೆ ಹಾಗೆ JJM ಇಲಾಖೆಯ ಇಂಜಿನಿಯರ್ನು ಕರೆಸಿಬಿಟ್ಟು ಮಾತಾಡಿ ಹೊಸದಾಗಿ ಶಾಶ್ವತವಾದ ನೀರಾವರಿ ವ್ಯವಸ್ಥೆ ಅಂದರೆ ಬೋರ್ವೆಲ್ಲ ಕೊರೆಸುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋ ಪ್ರಯತ್ನದಲ್ಲಿದ್ದೇವೆ. ಅದಕ್ಕೋಸ್ಕರ ಇವತ್ತು ಬಂದಿದ್ವಿ. ಎಲ್ಲರಿಗೂ ಒಪ್ಪಿಗೆ ಕೊಟ್ಟಿದ್ದಾರೆ PRD LWRವರು. ಈಗ ಇಷ್ಟರಲ್ಲಿನೇ ಆದಷ್ಟು ಶೀಘ್ರವಾಗಿಯೇ ಈ ವಾರದಲ್ಲಿನೇ ನಾವು ನೀರಿನ ವ್ಯವಸ್ಥೆಯನ್ನು ಕಾಣಲಿದ್ದೇವೆ, ಇಲ್ಲಿನ ಜನರಿಗೆ ಶಾಶ್ವತವಾದಂಥ ನೀರಿನ ವ್ಯವಸ್ಥೆ ಮಾಡಲಿದ್ದೇವೆ ಅಂತ ಈ ಮುಖಾಂತರ ಹೇಳೋದಕ್ಕೆ ತುಂಬ ಇಚ್ಛೆ ಪಡ್ತೀನಿ. ಧನ್ಯವಾದಗಳು ಸರ್. ಅದೇ ಈಗ 19 ಕುಟುಂಬಗಳಿಗೆ ಇದಾಗಿದೆ ಸರ್. ಇಲ್ಲಿ ಹುಲಿಕುಂಟೆ ಸರ್ವೆ ನಂಬರ್ 31ರಲ್ಲಿ ಅವ್ರಿಗೆ ಮನೆಗಳು ಆಗಬೇಕು ಅಂತ ಸರ್. ಅದರಂತೆ ನಾವು ತಹಶೀಲ್ದಾರ್ ಮೇಡಮ್ ನಾವು ಕೂಡ ಬಂದು ಇಲ್ಲೆಲ್ಲ ಇದು ಮಾಡಿ ಜಾಗ ಅವ್ರಿಗೆಲ್ಲ ಇದು ಮಾಡಿ ಕೊಟ್ಟಿದ್ದೀವಿ. ಸದ್ಯಕ್ಕೆ ಇವ್ರಿಗೆಲ್ಲ ಇದು ನೀರಿನ ವ್ಯವಸ್ಥೆ ಮತ್ತು ಪಂಚಾಯಿತಿಯಿಂದ ಆಗಿದೆ, ಮತ್ತು ಕುಡಿಯೋ ನೀರಿಂದು, ಮತ್ತು ಈಗ ಅದೇ ಮತ್ತು ನೆಕ್ಸ್ಟು ಪ್ರೋಸೆಸ್ಸು ನಮ್ಮ AEE PRD ಅವ್ರು ಮಾಡ್ತಾರೆ. ಮತ್ತು AEE ಬೆಸ್ಕಾಮ್ನವ್ರಿಗೂ ಕೂಡ ಎಲ್ಲ ಇದು KEBದು ಇದೆಲ್ಲ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಪ್ರೋಸೆಸ್ ಆಗ್ತಾಯಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಈಗ ತಾತ್ಕಾಲಿಕವಾಗಿದೆ ಮೇಡಮ್? ತಾತ್ಕಾಲಿಕವಾಗಿ ಅದೇ ಪಂಚಾಯಿತಿಯಿಂದ ಮಾಡಿದ್ದಾರೆ ಸರ್. ಓಕೆ. ಆಮೇಲೆ ನೆಕ್ಸ್ಟು AEE ಅವರು ನಮ್ಮ ZP ಇಂಜಿನಿಯರಿಂಗ್ನವರು ಮಾಡ್ತಾರೆ. ಈಗೆಲ್ಲ ಪ್ರೋಸೆಸ್ ಆಗ್ತಾಯಿದೆ. ಬೋರ್ ಎಲ್ಲ ಇದು ಮಾಡಿಸಿ ಮಾಡ್ತಾರೆ ಸರ್. ತಾವು ಮಾತಾಡಿ ಸರ್.